ಎಲ್ಲರೂ ಕೂಡ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿರ್ದೇಶಕ ಚೇತನ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಇದೇ ಶುಕ್ರವಾರದಿಂದ ಪ್ರಪಂಚದಾದ್ಯಂತ ಏಕಕಾಲಕ್ಕೆ RRR ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ತೆರೆ ಕಾಣಲಿದೆ. ಈ ಚಿತ್ರಕ್ಕೆ ಕರ್ನಾಟಕದಲ್ಲೂ ಕೂಡ ರೆಡ್ ಕಾರ್ಪೆಟ್ ಹಾಕಲಾಗಿದೆ. ಆದರೆ ಈ ರೆಡ್ ಕಾರ್ಪೆಟ್ನಿಂದಾಗಿ ನಮ್ಮ ಕನ್ನಡದ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಿತ್ರಕ್ಕೆ ತೊಂದರೆಯಾಗಿದೆ. ಅದು ಏನು ಎತ್ತ ನೋಡ್ಕೊಂಡು ಬರೋಣ. ಎರಡನೇ ವಾರ ಜೇಮ್ಸ್ ಸಿನಿಮಾನ ಅತ್ಯದ್ಭುತ ಶೇರ್ ಇದ್ರೂ ಕೂಡ ಬಹಳಷ್ಟು ಚಿತ್ರಮಂದಿರಗಳಲ್ಲಿ ತೆಗಿತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ದಯವಿಟ್ಟು ಆತರ ಮಾಡಬೇಡಿ, ಯಾಕಂದ್ರೆ ಲಕ್ಷಾಂತರ ಅಭಿಮಾನಿಗಳು ಇನ್ನ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡೋದಿದೆ. ಅಂಡ್ ಅಪ್ಪು ಸರ್ ಅಭಿನಯಿಸಿರುವಂತ ಲಾಸ್ಟ್ ಕಮರ್ಷಿಯಲ್ ಸಿನಿಮಾ ಇದು. ಕನ್ನಡ ಸಿನಿಮಾ, ನಿಮ್ಗಳ ಸಹಕಾರ ಬಹಳ ಮುಖ್ಯ. ಲಕ್ಷಾಂತರ ಅಭಿಮಾನಿಗಳ ಒಂದು ಆಸೆ ಅದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕನ್ನಂಥದ್ದು. ಅವ್ರ ಆಸೆಗೆ ನಿರಾಸೆ ಮಾಡಬೇಡಿ. ಮೊಟ್ಟ ಮೊದಲನೇದಾಗಿ RR ಸಿನಿಮಾ. ಈ ಚಿತ್ರಕ್ಕೆ ಬೆಂಗಳೂರಿನಲ್ಲಿ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅಂತ ನೋಡೋದಾದ್ರೆ, ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಕನ್ನಡದಲ್ಲಿ ಕೂಡ ತೆರೆ ಕಾಣುತ್ತೆ. ಆದರೆ ಬುಕ್ ಮೈ ಶೋದಲ್ಲಿ ನೋಡಿದ್ರೆ ಕನ್ನಡದಲ್ಲಿ ಇನ್ನೂ ಕೂಡ ಬುಕ್ಕಿಂಗ್ ಓಪನ್ ಆಗಿಲ್ಲ. ಹಿಂದಿ, ತಮಿಳು ಹಾಗೆ ತೆಲುಗಿನಲ್ಲಿ, ತೆಲುಗು ಮೂಲ ಭಾಷೆ ಸಿನಿಮಾ ತೆಲುಗಿನಲ್ಲಿ ರಿಲೀಸ್ ಆದರೆ ಅದು ಸರ್ವೇ ಸಾಮಾನ್ಯ. ಆದರೆ ಹಿಂದಿ ಮತ್ತು ತಮಿಳಿನಲ್ಲಿ, ಅದು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಹಿಂದಿ ಮತ್ತು ತಮಿಳಿನಲ್ಲಿ ಇವರಿಗೆ ಮೊದಲು ರಿಲೀಸ್ ಮಾಡೋಕ್ಕಾಗುತ್ತೆ. ಆದರೆ ಕನ್ನಡದಲ್ಲಿ ರಿಲೀಸ್ ಇಲ್ಲ. ಯಾಕೆ? ಕರ್ನಾಟಕದ ಅಫಿಷಿಯಲ್ ಲ್ಯಾಂಗ್ವೇಜ್ ಹಿಂದಿಯಾ ತಮಿಳ? ಕನ್ನಡ ತಾನೆ. ಏನಕ್ಕೆ ಕನ್ನಡದಲ್ಲಿ ರಿಲೀಸ್ ಮಾಡಿಲ್ಲ? ಕನ್ನಡದಲ್ಲಿ ರಿಲೀಸ್ ಇಲ್ಲ. ಹಿಂದಿ ಗಾಂಧಿನಗರದ ಅಭಿನಯ ಚಿತ್ರಮಂದಿರದಲ್ಲಿ ದಿನ 4 ಪ್ರದರ್ಶನದಲ್ಲಿ RRR ಸಿನಿಮಾ ತೆರೆ ಕಾಣಲಿದೆ. ಬೆಳಗ್ಗೆ 9:30ರಿಂದ ಪ್ರದರ್ಶನ ಆರಂಭವಾಗಲಿದೆ. ಇದು ಜಸ್ಟ್ ಆರಂಭ ಅಷ್ಟೇ. ಇನ್ನೂ ಕೂಡ ಈ ಹಿಂದಿ ವರ್ಷನ್ನ RRRಗೆ ಚಿತ್ರಮಂದಿರಗಳು ಸೇರ್ಪಡೆಯಾಗುತ್ತೆ. ಇನ್ನು ತಮಿಳು ವರ್ಷನ್ ನಾವು ನೋಡೋಣ. ತಮಿಳು ವರ್ಷನ್ ಇದಕ್ಕೂ 3 ಚಿತ್ರಮಂದಿರ. ಸ್ವಾಗತ್ ಪೂರ್ಣಿಮಾದಲ್ಲಿ ಬೆಳಿಗ್ಗೆ 4:30ಕ್ಕೆ ಪ್ರದರ್ಶನ ಆರಂಭವಾಗುತ್ತೆ. 8 ಗಂಟೆ, 11:30, 3 ಗಂಟೆ, 6:30, 10 ಗಂಟೆ, ಒಟ್ಟು ದಿನ 6 ಪ್ರದರ್ಶನ. ಇನ್ನು ಮೈಸೂರು ರೋಡ್ನಲ್ಲಿರುವಂತಹ ವಿಜಯ್ ಚಿತ್ರಮಂದಿರ, ಇಲ್ಲೂ 2 ಪ್ರದರ್ಶನ. ಪುಷ್ಪಾಂಜಲಿ BN ಪುರ 2 ಗಂಟೆ. ಈ BN ಪುರ ಪುಷ್ಪಾಂಜಲಿ ಚಿತ್ರಮಂದಿರ ಹಾಗೆ ಮೈಸೂರು ರೋಡ್ನಲ್ಲಿರುವಂತಹ ವಿಜಯ್ ಚಿತ್ರಮಂದಿರ, ಇಲ್ಲಿ ಪ್ರಸ್ತುತ ಜೇಮ್ಸ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಜೇಮ್ಸ್ ಅನ್ನು ಎತ್ತಂಗಡಿ ಮಾಡಿ ಇಲ್ಲಿ RRR ಸಿನಿಮಾವನ್ನು ಪ್ರದರ್ಶನ ಮಾಡಲಾಗುತ್ತೆ. ಇದು ವಿಪರ್ಯಾಸ. ಅಂದರೆ ಈ ಪೂರ್ಣಿಮೆ ಚಿತ್ರಮಂದಿರ ನೋಡಿ, ಬೆಳಗ್ಗೆ 4:30 ಪ್ರದರ್ಶನದಿಂದ RRR ಸಿನಿಮಾ, ಕನ್ನಡ ಸಿನಿಮಾ ಅಲ್ಲ ಇದು, ತೆಲುಗು ಸಿನಿಮಾ, ತೆಲುಗಿನ ಮೂಲ ತೆಲುಗು ಭಾಷೆಯ ಸಿನಿಮಾ ತಮಿಳು ವರ್ಷನ್ನಲ್ಲಿ ರಿಲೀಸ್ ಆಗುತ್ತೆ. ಈ ತಮಿಳು ವರ್ಷನ್, ಡಬ್ಬಿಂಗ್ ವರ್ಷನ್, ಬೇರೆ ರಾಜ್ಯದ ಭಾಷೆಯ ಸಿನಿಮಾ ಇನ್ಯಾವುದೋ ರಾಜ್ಯದ ಭಾಷೆಯಲ್ಲಿ ಡಬ್ಬಿಂಗ್ ಮಾಡಿ ಅದನ್ನು ಬೆಳಗ್ಗೆ 4:30ಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಆದರೆ ನಮ್ಮ ರಾಜ್ಯದ ಭಾಷೆಯ ಚಿತ್ರಕ್ಕೆ ನೋ ಪ್ರದರ್ಶನ ಇಲ್ಲ. ಕನ್ನಡ ವರ್ಷನ್ನ RRR ಸಿನಿಮಾದ ಪ್ರದರ್ಶನದ ಅಪ್ಡೇಟ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಇನ್ನು ತೆಲುಗು ಮೂಲ ಭಾಷೆ ತೆಲುಗು ನೋಡಿ, 2D ವರ್ಷನ್ನಲ್ಲಿ ಇದು 2D ವರ್ಷನ್. ರಾಧಾಕೃಷ್ಣ, RT ನಗರದ ರಾಧಾಕೃಷ್ಣ ಬೆಳಗ್ಗೆ 4 ಗಂಟೆ ಪ್ರದರ್ಶನ ಸೋಲ್ಡ್ ಔಟ್. ದಿನ 5 ಪ್ರದರ್ಶನವನ್ನು ನೀಡಲಾಗಿದೆ. ರಾಧಾಕೃಷ್ಣ ಪ್ರಸ್ತುತ ಈ ರಾಧಾಕೃಷ್ಣ ಚಿತ್ರಮಂದಿರದಲ್ಲಿ ಜೇಮ್ಸ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಜೇಮ್ಸ್ ಅನ್ನು ಎತ್ತಂಗಡಿ ಮಾಡಿ ಇಲ್ಲಿ RRR ಸಿನಿಮಾವನ್ನು ರಿಲೀಸ್ ಮಾಡಲಾಗುತ್ತೆ. ರೇಣುಕಾ ಪ್ರಸನ್ನ, ಇಲ್ಲೂ ಕೂಡ ಪ್ರಸ್ತುತ ಜೇಮ್ಸ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಇಲ್ಲೂ ಕೂಡ ಬೆಳಿಗ್ಗೆ 4 ಗಂಟೆಯಿಂದ ಪ್ರದರ್ಶನ ಆರಂಭವಾಗುತ್ತೆ. RRR ಇಲ್ಲೂ ಕೂಡ ದಿನ 6 ಪ್ರದರ್ಶನ. ಇನ್ನು ಅಂಜನ್, ಮಾಗಡಿ ರಸ್ತೆಯ ಅಂಜನ್, ಇಲ್ಲೂ ಕೂಡ ಅಷ್ಟೇ ಪ್ರಸ್ತುತ ಜೇಮ್ಸ್ ಸಿನಿಮಾ. ಜೇಮ್ಸ್ ಅನ್ನು ಕಿಕ್ಔಟ್ ಮಾಡಿ RRR ಸಿನಿಮಾವನ್ನು ಪ್ರದರ್ಶನ ಮಾಡಲಾಗುತ್ತೆ. ಮಾಗಡಿ ರಸ್ತೆಯ ಅಂಜನ್ ನವರಂಗ ಚಿತ್ರಮಂದಿರ, ರಾಜಾಜಿನಗರದಲ್ಲಿರುವಂತಹ ನವರಂಗ ಚಿತ್ರಮಂದಿರದಲ್ಲೂ ಅಷ್ಟೇ ಪ್ರಸ್ತುತ ಜೇಮ್ಸ್ ಸಿನಿಮಾ ಇದೆ ನೋಡಿ. ಪ್ರಸ್ತುತ ಜೇಮ್ಸ್ 4 ಪ್ರದರ್ಶನ, RRಗೆ 3, ಜೇಮ್ಸ್ಗೆ 3. ಪುಷ್ಪಾಂಜಲಿ BN ಪುರ, ಅವಾಗ ಹೇಳಿದ್ದೆ ತಮಿಳು ವರ್ಷನ್ನ RRR ರಿಲೀಸ್ ಆಗುತ್ತೆ ಅಂತ. ಅದೇ ಪುಷ್ಪಾಂಜಲಿ ಚಿತ್ರಮಂದಿರ BN ಪುರ
RRR ತಮಿಳು ವರ್ಷನ್, ತೆಲುಗು ವರ್ಷನ್. ಜೇಮ್ಸ್ ಸಿನಿಮಾ ಇಲ್ಲ. ತಮಿಳು ವರ್ಷನ್ನಲ್ಲಿ 1 ಪ್ರದರ್ಶನ, ತೆಲುಗು ವರ್ಷನ್ನಲ್ಲಿ 4 ಪ್ರದರ್ಶನ. ಜೇಮ್ಸ್ ಕಿಕ್ಔಟ್, ಪುಷ್ಪಾಂಜಲಿ, BN ಪುರ. ಈ ಚಿತ್ರಮಂದಿರದವರಿಗೆ ಏನು ದೊಡ್ಡ ರೋಗ ಬಂತು ಅಂತ ಗೊತ್ತಿಲ್ಲ. ಸಿದ್ಧಲಿಂಗೇಶ್ವರ ಮತ್ತು ಸಿದ್ದೇಶ್ವರ, JP ನಗರದ 3 ಚಿತ್ರಮಂದಿರದಲ್ಲಿ RRR ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಇಲ್ಲ. ಸಿದ್ದೇಶ್ವರ ಮತ್ತು ಸಿದ್ಧಲಿಂಗೇಶ್ವರ ಅಕ್ಕಪಕ್ಕ ಚಿತ್ರಮಂದಿರ. ಸಿದ್ಧಲಿಂಗೇಶ್ವರದಲ್ಲಿ ದಿನ 6 ಪ್ರದರ್ಶನ. ಇದೇ JP ನಗರದ ಇನ್ನೊಂದು ಚಿತ್ರಮಂದಿರ ರೇಣುಕಾ ಪ್ರಸನ್ನ, ಅಲ್ಲೂ ಕೂಡ 6 ಪ್ರದರ್ಶನ. 2 ಚಿತ್ರಮಂದಿರ ಕಿಕ್ಔಟ್ ಆಯಿತು. ಇನ್ನು ಸಿದ್ದೇಶ್ವರದಲ್ಲಿ ಸದ್ಯದ ಮಟ್ಟಿಗೆ ಇಲ್ಲಿ 2 ಪ್ರದರ್ಶನ ನೀಡಲಾಗಿದೆ. ನೋಡೋಣ. ಈಗ ಪ್ರಸ್ತುತ ಇಲ್ಲಿ ಜೇಮ್ಸ್ 5 ಪ್ರದರ್ಶನ. ಶುಕ್ರವಾರದ ಹೊತ್ತಿಗೆ ಜೇಮ್ಸ್ದ ಅಪ್ಡೇಟೇ ಇಲ್ಲ, ಬರೀ RRR ಅಷ್ಟೇ. ಆ ಕಡೆ ರಶ್ ಆದರೆ ಜೇಮ್ಸನ್ನು ಕಿಕ್ಔಟ್ ಮಾಡ್ತಾರೆ. ಇಲ್ಲಿ 5ಕ್ಕೆ 5 ಶೋವನ್ನು ಕೂಡ RRR ಸಿನಿಮಾಗೆ ನೀಡಲಾಗುತ್ತೆ. ಅಂದರೆ JP ನಗರದ 3ಕ್ಕೆ 3 ಚಿತ್ರಮಂದಿರದಲ್ಲೂ ಜೇಮ್ಸನ್ನು ಕಿಕ್ಔಟ್ ಮಾಡಿ ಅಲ್ಲಿಗೆ ತೆಲುಗು ಸಿನಿಮಾ, ನಮ್ಮ ರಾಜ್ಯದ ಸಿನಿಮಾ ಅಲ್ಲ, ತೆಲುಗು ಸಿನಿಮಾ RRR ಅನ್ನು ಪ್ರದರ್ಶನ ಮಾಡಲಾಗುತ್ತೆ. ಇದು ವಿಪರ್ಯಾಸ. ಅಂದರೆ ಆಲ್ಮೋಸ್ಟ್ ಎಲ್ಲ ಚಿತ್ರಮಂದಿರದಲ್ಲೂ ಈ ಉಲ್ಲಾಸಲ್ಲೂ ಅಷ್ಟೇ. ಈ ಉಲ್ಲಾಸ್ ಚಿತ್ರಮಂದಿರ, ಈ ವಿಕ್ಟರಿ ಸಿನಿಮಾ, ಇಲ್ಲೆಲ್ಲ ನಿಮಗೆ ಜೇಮ್ಸ್ ಸಿನಿಮಾ ತೆರೆ ಕಾಣ್ತಾ ಇತ್ತು. ಈ ಜೇಮ್ಸ್ ಚಿತ್ರವನ್ನು ಕಿಕ್ಔಟ್ ಮಾಡಿ ಇಲ್ಲಿಗೆ ಬೇರೆ ರಾಜ್ಯದ ಪರಭಾಷಾ ಚಿತ್ರ RRR ಅನ್ನು ಪ್ರದರ್ಶನ ಮಾಡಲಾಗುತ್ತೆ. ನಮ್ಮ ಕನ್ನಡ ಭಾಷೆಯ ಸಿನಿಮಾ, ಪುನೀತ್ ರಾಜ್ಕುಮಾರ್ ಅವರ ಕಟ್ಟಕಡೆಯ ಸಿನಿಮಾವನ್ನು ಕಿಕ್ಔಟ್ ಮಾಡಿ RRR ತೆಲುಗು ಸಿನಿಮಾವನ್ನು ಪ್ರದರ್ಶನ ಮಾಡಲಾಗುತ್ತೆ. ನಾಚಿಗೇಡ್ನ ವಿಚಾರ ಅಂತ ಹೇಳಿದ್ರೆ ಇದೆ. ಇತ್ತೀಚೆಗೆ CM ಅವರು ಹೋಗಿದ್ರು, ಶಿವಣ್ಣ ಅವರೆಲ್ಲ ಹೋಗಿದ್ರು. ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು. ನಮ್ಮ ಕನ್ನಡ ಸಿನಿಮಾ ಯಾವುದೋ ಒಂದು ಆಂಧ್ರದಲ್ಲೂ ರಿಲೀಸ್ ಆದರೆ ಇನ್ನು ಆಂಧ್ರ CM ಬಂದು ಅಲ್ಲಿ ರೆಡ್ ಕಾರ್ಪೆಟ್ ಹಾಕ್ತಾರ. ಮತ್ತೆ ನಮ್ಮ CM ಏನಕ್ಕೆ ಹೋಗ್ಬೇಕಿತ್ತು ಅಲ್ಲಿ? ಏನಕ್ಕೆ ಅವರ ಸಿನಿಮಾದ ಬಗ್ಗೆ ಪ್ರಚಾರ ಮಾಡಬೇಕಿತ್ತು? ಶಿವಣ್ಣ ಒಂದು ಮನವಿ ಮಾಡಿದರು, ಕನ್ನಡದಲ್ಲೂ ರಿಲೀಸ್ ಮಾಡಿ RRR ಸಿನಿಮಾವನ್ನು ಅಂತ, ಅತಿ ಹೆಚ್ಚು ಚಿತ್ರಮಂದಿರದಲ್ಲಿ. ಈ ಬುಕ್ ಮೈ ಶೋದಲ್ಲಿ ನೋಡಿದರೆ ಕನ್ನಡ ವರ್ಷನ್ನ RRR ಸಿನಿಮಾದ ಚಿತ್ರಮಂದಿರದ ಲೀಸ್ಟೇ ಇಲ್ಲ. ಅದ್ಯಾವುದೋ ಹಿಂದಿ ಇದೆ, ಅದ್ಯಾವುದೋ ತಮಿಳು ಇದೆ. ನಮ್ಮ ಕನ್ನಡ ಮಾತ್ರ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಏನಕ್ಕೆ? ಅದ್ಯಾವುದೋ ಲಾಸ್ಟ್ ಒಂದು ಸಿನಿಮಾ ಬಂದಿತ್ತು, ಪುಷ್ಪ ಅಂತ. ಆ ಸಿನಿಮಾ ಮಾಡಿದಂತೆ ಅದನ್ನೇ ನೀವು ಅನುಸರಿಸ್ತಿದ್ದೀರೋ ಏನೋ ಅನುಮಾನ ಮೂಡ್ತಾ ಇದೆ ಪ್ರಸ್ತುತ. ನೋಡಿ ಎಷ್ಟೆಷ್ಟು ಪ್ರದರ್ಶನವನ್ನು ನೀಡಲಾಗಿದೆ ಅಂತ. ಜಸ್ಟ್ ಸ್ಯಾಂಪಲ್ ಅಷ್ಟೇ ಇವೆಲ್ಲ. ಇನ್ನಷ್ಟು ಆ್ಯಡ್ ಆಗಲಿಕ್ಕಿದೆ. ಇನ್ನೂ ಕೂಡ ಒಂದು ದಿನ ಇರೋದ್ರಿಂದ ಇನ್ನೂ ಕೂಡ ಆ್ಯಡ್ ಆಗುತ್ತೆ. ನೋಡಿ, ಪ್ರಸನ್ನ ಚಿತ್ರಮಂದಿರ ಪಕ್ಕ ಕನ್ನಡ ಸೆಂಟರು, ಮಾಗಡ ರಸ್ತೆ ಪ್ರಸನ್ನ ಚಿತ್ರಮಂದಿರ. ಇದು 3D ವರ್ಷನ್ನಲ್ಲಿ ಇಲ್ಲಿ ತೆರೆ ಕಾಣೋದು. ಬೆಳಗ್ಗೆ 5:30ರಿಂದ ಪ್ರದರ್ಶನ ಆರಂಭ. ಇಲ್ಲೂ ಕೂಡ ಜೇಮ್ಸ್ ಪ್ರದರ್ಶನ ಕಾಣ್ತಾ ಇತ್ತು. ಇಂಥ ಚಿತ್ರಮಂದಿರ ಕಿಕ್ಔಟು. ಇದೇ ಮೊನ್ನೆ ಇತ್ತೀಚೆಗೆ ನಡೆದಂಥ ಕಾರ್ಯಕ್ರಮದಲ್ಲಿ ಚಿತ್ರತಂಡ ಹೇಳಿತ್ತು, ಈ ಸಿನಿಮಾದಿಂದಾಗಿ ಜೇಮ್ಸ್ ಸಿನಿಮಾಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ. ಮತ್ತು ಇದೇನು ಸ್ವಾಮಿ ಸಮಸ್ಯೆ ಆಗಿರೋದು? ಎಲ್ಲ ಕನ್ನಡದ ಯಾವುದಲ್ಲ, ಕನ್ನಡ ಸೆಂಟರನ್ನು ಬಿಟ್ಟಿಲ್ಲ ನೀವು. ಕನ್ನಡ ಸೆಂಟರನ್ನು ಬಿಟ್ಟಿಲ್ಲ. ಕನ್ನಡ ಸೆಂಟರ್ನಲ್ಲಿದ್ದಂಥ ಜೇಮ್ಸ್ ಸಿನಿಮಾವನ್ನು ಕಿಕ್ಔಟ್ ಮಾಡಿ ಅಲ್ಲಿಗೆ RRR ಸಿನಿಮಾವನ್ನು ಹಾಕಿದ್ದೀರಾ. ಏನಕ್ಕೆ ಸ್ವಾಮಿ? ನಿಮ್ಮದೇ ಒಂದಿಷ್ಟು ಕಬಳಿಸಿದ್ರಲ್ಲ ನಮ್ಮ ಕನ್ನಡ ಸೆಂಟ್ರನ್ನು. ತೆಲುಗು ಸೆಂಟರ್ ಪಕ್ಕ ತೆಲುಗು ಅಡ್ಡ ಅಂತ, ರಾಧಾಕೃಷ್ಣ ಅದು ಇದು ಹಾಳು ಮೂಳು ಅಂತ ಹೇಳ್ಕೊಂಡು ಒಂದಿಷ್ಟು ಚಿತ್ರಮಂದಿರಗಳನ್ನು ಅಲ್ಲೇ ಹಾಕೊಳ್ಳಿ. ಇವಾಗ ನಿಮ್ಮ ಚಿತ್ತ ಕನ್ನಡ ಸೆಂಟರಿಗೂ ಬಂದಿದೆ ಅಂತ ಆದರೆ ಮುಂದೊಂದು ದಿನ ನಾವು ಕನ್ನಡ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲೇ ತೆಲುಗಿನವರನ್ನು ಅಥವಾ ತಮಿಳಿನವರನ್ನು ಭಿಕ್ಷೆ ಬಿಡಬೇಕಾಗತ್ತೆ. ಅಣ್ಣ ನಮಗೆ ಒಂದು ಥಿಯೇಟರ್ ಕೊಡಿ ಅಣ್ಣ, ನಮ್ಮ ಥಿಯೇಟ್ರೇ ಅಂತ. ಇಂತಹ ದುರ್ಗತಿಗೆ ಬಂದಿದ್ದೀವಿ. ಇಂಥ ನಿಮ್ಮ ಸಿನಿಮಾವನ್ನು ಪ್ರಮೋಷನ್ ಮಾಡೋಕ್ಕೆ ನಮ್ಮ CM ಶಿವಣ್ಣ ಅಲ್ಲಿ ಹೋಗಿದ್ದಾರೆ. ಇದು ವಿಪರ್ಯಾಸ. ನೀವು ಸಿನಿಮಾವನ್ನು ರಿಲೀಸ್ ಮಾಡಿ ಎಲ್ಲನೂ ಮಾಡಿ, ಆದರೆ ನಮ್ಮ ಕನ್ನಡ ಸಿನಿಮಾವನ್ನು ಕಿಕ್ಔಟ್ ಮಾಡಿ, ಚೆನ್ನಾಗಿ ಓಡ್ತಾ ಇರುವಂಥ ಕನ್ನಡ ಸಿನಿಮಾವನ್ನು ಕಿಕ್ಔಟ್ ಮಾಡಿ ಅಲ್ಲಿಗೆ ನಿಮ್ಮ ಸಿನಿಮಾವನ್ನು ಪ್ರದರ್ಶನ ಮಾಡ್ತೀರಿ ಅಂತ ಆದರೆ ಇದು ದೌರ್ಭಾಗ್ಯ ಅಲ್ಲದೆ ಮತ್ತೇನು? ಇನ್ನಾದರೂ ಎಚ್ಚೆತ್ತುಕೊಂಡು ಇಂತಹ ನಮ್ಮ ರಾಜ್ಯದಲ್ಲಿ ನಮ್ಮವರಿಗೆ ಆಗ್ತಿರುವಂತಹ ಅನ್ಯಾಯಗಳ ವಿರುದ್ಧ ಒಂದು ಧ್ವನಿ ಎದ್ದೇಳಲೇಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ
ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.